ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತದೆ? ನಾನಾಗಲೇ ಹೇಳಿದೆ, ಎರಡನೇ ವಿಚಾರ ಮಾಹಿತಿ ಮತ್ತು ತರಬೇತಿ. ಮಾಹಿತಿ ಮತ್ತು ತರಬೇತಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸ್ಥಾಪಿಸಿರುವ ಜೈವಿಕ ಕೇಂದ್ರಗಳು ಅಂತೇಳಿದೆ. ಮೈಸೂರಲ್ಲಿದೆ, ಶಿವಮೊಗ್ಗದಲ್ಲಿದೆ, ಬೆಂಗಳೂರಲ್ಲಿದೆ, ಧಾರವಾಡದಲ್ಲಿ, ಬೆಳಗಾಂನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಅಲ್ಲಿ ಅಣಬೆ ಬೇಸಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ನಿಮಗೆ 1 ದಿನದ ತರಬೇತಿ ಇರ್ಬೋದು, 1 ವಾರದ ತರಬೇತಿಯನ್ನು ಕೊಡ್ತಾರೆ. ಡಿಪೆಂಡ್ಸ್ ಆನ್ ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ಆ ಒಂದು ತರಬೇತಿ ನಿರ್ಧರಣೆಯನ್ನು ಮಾಡ್ತಾರೆ. ಕೊರೋನಾ ಪೂರ್ವದಲ್ಲಂತೂ 1 ವಾರ ತರಬೇತಿಗಳನ್ನು ಅನೇಕ ಸಂದರ್ಭದಲ್ಲಿ ಮಾಡಿದ್ದಾರೆ. ಕೊರೋನಾ ನಂತರದಲ್ಲಿ ಸುಮಾರಷ್ಟು 1 ವಾರದ ತರಬೇತಿಯನ್ನು ಕಡಿತಗೊಳಿಸಿ 1 ದಿನದ ತರಬೇತಿಯನ್ನು, ಈವನ್ ಆನ್ಲೈನನ್ನು ಟ್ರೈನಿಂಗನ್ನು ಕೂಡ ಕೊಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದನ್ನು ತಾವು ಯಶಸ್ವಿಯಾಗಿ ಬಳಸ್ಕೊಳ್ಬೋದು. ನೆಕ್ಸ್ಟ್, ಸೊ ಅಣಬೆಯನ್ನು ನೋಡಿ, ನಾನು ಆಗಲೇ ಹೇಳಿದೆ, ಸ್ಥಳಾವಕಾಶ ಇದೆ, ಮನಸ್ಸಿದೆ, ಮಾಹಿತಿ ಇದೆ, ತರಬೇತಿ ಇದೆ, ಹೇಗೆ ನಾವು ಮಾಡ್ಕೊಳ್ಬೋದು ಹೇಳುವಂಥ ಒಂದು ಸಣ್ಣ ಕಲ್ಪನೆ ನಿಮಗೆ ತರಲಿಕ್ಕೋಸ್ಕರ ಪಿಕ್ಚರ್ಗಳಿದೆ. ಈ ರೀತಿಯಾಗಿ ಜಾಗ ಇದೆ, ಒಂದು ರೂಮು. ಆ ರೂಮ್ನಲ್ಲಿ ನಾವು ರ್ಯಾಕ್ಗಳನ್ನು ನಿರ್ಮಾಣ ಮಾಡಿಕೊಂಡು ಆ ರ್ಯಾಕ್ನಲ್ಲಿ ನಾವು ಅಣಬೆಯ ಇದನ್ನು ಇಟ್ಟು ನಾವು ಅದನ್ನು ಬೆಳೀಲಿಕ್ಕೆ ಸಾಧ್ಯ ಉಂಟು. ನೆಕ್ಸ್ಟ್, ಇಲ್ಲ ರ್ಯಾಕ್ ಬೇಡಪ್ಪ, ಸ್ವಲ್ಪ ಜಾಗ ಇದೆ ನೋಡಿ, ಒಬ್ಬರು ಮಹಿಳೆಯರು ಯಾವ ರೀತಿಯಾಗಿ ಹಗ್ಗದಿಂದ ಇಳಿಬಿಟ್ಟಂತಹ ಇದರಲ್ಲಿಯೂ ಈ ರೀತಿಯಾಗಿ ಅಣಬೆಯನ್ನು ಬೆಳೀಲಿಕ್ಕೆ ಸಾಧ್ಯ ಉಂಟು. ಕಲ್ಪನೆ ನಮ್ಮದಿರುವಂಥದ್ದು, ನಾವು ಹೇಗೆ ಬೆಳಿಬೋದು, ನಾವು ಹೇಗೆ ಮಾಡ್ಬೋದು, ನಮ್ಮ ಇದಕ್ಕೆ ಯಾವುದು ಸೂಟೇಬಲ್ ಅಂತ ಹೇಳುವಂಥದ್ದನ್ನು ನಾವು ಡಿಸೈಡ್ ಮಾಡಬೇಕು. ತಾಂತ್ರಿಕತೆ ಇರ್ತದೆ, ತಾಂತ್ರಿಕತೆಯನ್ನು ನಮ್ಮ ಮನೆಗೆ ನಾವು ಇಳಿಸ್ಕೊಳ್ಳದೆ ನಾವು ಅದೇ ತಾಂತ್ರಿಕತೆಯನ್ನು ಯಥಾವತ್ತಾಗಿ ನಾವು ಇಲ್ಲಿ ಮಾಡ್ತೇವೆ ಅಂತ ಹೇಳಿದರೆ ನಾವು ಕೆಲವೊಮ್ಮೆ ಸೋಲ್ತೇವೆ. ಹಾಗಾಗಿ ನಮ್ಮ ಮನೆಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಬದಲಾವಣೆ ಮಾಡಿಕೊಂಡು ನಾವು ಮಾಡ್ಬೋದು. ಆಗಲೇ ಹೇಳಿದರೆ ರ್ಯಾಕ್ ಇದ್ದರೆ ರ್ಯಾಕಲ್ಲಿ ಉಪಯೋಗ ಮಾಡ್ಕೊಂಡು ಮಾಡ್ಬೋದು. ರ್ಯಾಕ್ ಇಲ್ಲ, ನನಗೆ ಸ್ವಲ್ಪ ಈ ರೀತಿಯಾದ ವ್ಯವಸ್ಥೆಯಲ್ಲಿದೆ, ನಾನು ಹಗ್ಗವನ್ನು ಕಟ್ಟಿಕೊಂಡು ಕೂಡ ಅಣಬೆ ಬೆಳೀಲಿಕ್ಕೆ ಜಾಗ ಇದೆ. ಅವ್ರು ನೋಡಿ ಅಲ್ಲಿ ಸುತ್ತಮುತ್ತ ಕಟ್ಟಿರುವಂಥದ್ದೇನು, ಇದು ಯಾವುದೋ ಪರದೆ ರೀತಿಯಲ್ಲಿ ನಮ್ಮ ಹಳೆಯ ತೆಂಗಿನ ಮಡಲಿನಿಂದ ಮಾಡಿದಂಥ ಒಂದು ಕೊಠಡಿಯನ್ನು ಇಟ್ಕೊಂಡು ಮಾಡಿದ್ದಾರೆ ಅಣಬೆಯನ್ನು. ಸೊ ಹೇಗೆ ನಾವು ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಳ್ತೇವೆ ಹೇಳುವಂಥದ್ದು ಮುಖ್ಯ ಇಲ್ಲಿ. ನೆಕ್ಸ್ಟ್ ನೋಡಿ, ಈ ರೀತಿಯಾಗಿ ಇದು ಅದೇ ರೀತಿಯ ಇರುವಂಥದ್ದು ಒಂದು ವಿಚಾರ. ನಿಮಗೆ ಜಸ್ಟ್ ನೋಡಲಿಕ್ಕೆ ಒಂದು ಕಲ್ಪನೆ ಬರಲಿಕ್ಕೆ ಹೇಗೆ ಮಾಡಬಹುದು ಅಂತ ಹೇಳುವಂಥದ್ದು. ನೆಕ್ಸ್ಟ್ ನೋಡಿ, ಬಹು ಉದ್ಯಮವಾಗಿ ನೀವು ಮಾಡಬಹುದು ಅಂತ ಹೇಳಿ, ಆದರೆ ಇಷ್ಟು ಒಂದು ಸಣ್ಣ ಜಾಗವೇ ಇದು ಆ್ಯಕ್ಚುಲ್ ಆಗಿ ಎಷ್ಟೆಷ್ಟು ಹತ್ತಿರದಲ್ಲಿ ಈ ರೀತಿಯ ವ್ಯವಸ್ಥೆಯ ಅಡಿಯಲ್ಲಿ ಅಣಬೆ ಕೃಷಿಯನ್ನು ಕೈಗೊಂಡಿದ್ದಾರೆ ಹೇಳುವಂಥದ್ದು. ನೆಕ್ಸ್ಟ್ ಬೇಡ, ಇದು ನೋಡಿ, ಇದು ಉದ್ದವಾಗಿ ಇಟ್ಟಿಲ್ಲ, ಅಡ್ಡವಾಗಿ ಇಟ್ಕೊಂಡು ಮಾಡಿದ್ದಾರೆ. ಅಡ್ಡವಾಗಿ ಕೂಡ ಮಾಡ್ಕೊಳ್ಳಿಕ್ಕಾಗ್ತದೆ ಜಾಗಗಳ ಒಂದು ರಕ್ಷಣೆಯಲ್ಲಿ. ಸ್ವಲ್ಪ ಜಾಗದಲ್ಲಿಯೇ ನಾವು ಈ ರೀತಿಯಾದಂತಹ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದು ಏನು ಅಂತೇಳಿದರೆ ಹೇಗೆ ನಾವು ಅಣಬೆ ಬೇಸಾಯವನ್ನು ಮಾಡುವಂಥದ್ದು. ನಿಮಗೆ ಇಲ್ಲಿ ಪ್ರಾತ್ಯಕ್ಷದ ರೂಪದಲ್ಲಿ ನಾವು ಇದನ್ನು ಕೂಡ ಇಟ್ಟಿದ್ದೇವೆ ಕೂಡ, ಏನು ಅಂತ ನಾನು ಹೇಳ್ತೇನೆ. ಸೊ ಪ್ರಾಥಮಿಕವಾಗಿ ನಮಗೆ ಬೇಕಾಗುವಂಥದ್ದು ಏನು ಅಂತೇಳಿದರೆ ಸಬ್ಸ್ಟ್ರೇಟಮ್ ಅಂತ ಹೇಳ್ತೇವೆ. ಅದಕ್ಕೆ ಸಾಮಾನ್ಯವಾಗಿ ಭತ್ತದ ಹುಲ್ಲನ್ನು ಬಳಸ್ತೇವೆ. ಭತ್ತದ ಹುಲ್ಲು ಇರ್ಬೋದು, ಅಥವಾ ಗೋಧಿ ಹುಲ್ಲು ಇರ್ಬೋದು, ರಾಗಿ ಹುಲ್ಲು ಇರ್ಬೋದು. ಯಾವ ಪ್ರದೇಶದಲ್ಲಿ ಯಾವ ಜಾತಿಯ ಹುಲ್ಲುಗಳು ಯಥೇಚ್ಛವಾಗಿ ಸಿಗ್ತದೆ ಅವುಗಳನ್ನು ನಾವು ಇಂಥ ಅಣಬೆ ಬೇಸಾಯಕ್ಕೆ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಈವನ್ ಅಡಿಕೆ ಸಿಪ್ಪೆಯನ್ನು ಉಪಯೋಗ ಮಾಡಿಕೊಂಡು ಪ್ರಯತ್ನಗಳು ಆಗಿದೆ, ಆದರೆ ಅದನ್ನು ಬಹುವಾಗಿ ಬಳಸ್ಕೊಳ್ಳಿಕ್ಕೆ ಕೆಲವು ಸಮಸ್ಯೆಗಳಿರುವಂಥದ್ದನ್ನು ನಿವಾರಿಸ್ಕೊಳ್ಬೇಕು. ಹಾಗಾಗಿ ಆ ರೀತಿ ಮಾಡಿಕೊಂಡಲ್ಲಿ ಅದರಿಂದಲೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಭತ್ತದ ಹುಲ್ಲನ್ನು ನಾವೇನು ಮಾಡ್ಕೊಳ್ಬೇಕು, ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊಳ್ಬೇಕು. ತುಂಡು ಮಾಡಿಕೊಂಡು ಅದನ್ನು ನೀರಿನಲ್ಲಿ ನೆನೆಸ್ಕೊಳ್ಬೇಕು. ಆಮೇಲೆ ಅದನ್ನು ಸ್ಟರ್ಲೈಸೇಷನ್ ಅಂತ ಹೇಳ್ತೇವೆ. ಸ್ಟರ್ಲೈಸೇಷನ್ ಅಂತ ನಾನು ಆಗಲೇ ಹೇಳಿದೆ, ಅಣಬೆ ಒಂದು ಶಿಲೀಂಧ್ರವಾದ ಕಾರಣ ಅದು ಬೆಳೆಯುವಂತಹ ಯಾವ ಒಂದು ಇದರಲ್ಲಿ ಯಾವುದೇ ರೀತಿಯ ಬೇರೆ ಶಿಲೀಂಧ್ರಗಳಿರಬಾರ್ದು. ಹಾಗಾಗಿ ಅದನ್ನು ಸ್ಟೆರಿಲೈಸೇಷನ್ ಮಾಡ್ಕೊಳ್ಬೇಕು. ಸಿಂಪಲ್ ನಮಗೆ ಮನೆ ಮಟ್ಟದಲ್ಲಿ ನಾವು ಮಾಡ್ಕೊಳ್ಬೇಕಂದ್ರೆ ಕುಕ್ಕರನ್ನು ಉಪಯೋಗ ಮಾಡಿಕೊಂಡು ಮಾಡಲಿಕ್ಕೆ ಆಗ್ತದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿದರೆ ಆಟೋಕ್ಲೇವ್ ಅಂತೇಳಿ ಬರ್ತದೆ. ಅಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡು ಸ್ಟೀಮ್ ಸ್ಟೆರಿಲೈಸೇಷನ್ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಕುಕ್ಕರಲ್ಲಿ ಅದನ್ನು ಚೆನ್ನಾಗಿ ಬೇಯಿಸಿದ ನಂತರ ಅದನ್ನು ತೆಗೆದು ನೀರು ಅದರದ್ದು ಬಸಿದು ಹೋಗಬೇಕು. ಬಸಿದು ಹೋಗುವಾಗೆ ನೆರಳಿನಲ್ಲಿ ಅದನ್ನು ಒಣಗಿಸಬೇಕು. ಫಸ್ಟಿಗೆ ನೆರಳಿನಲ್ಲಿ ಒಣಗಿಸಿದ ನಂತರ ನೋಡಿ, ಈ ರೀತಿಯಾದಂತಹ ನಾವು ಅಣಬೆಯನ್ನು ಮಾಡಲಿಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ಗಳನ್ನು ಕೂಡ ನಾವು ಬಳಕೆ ಮಾಡಬಹುದು. ಈ ರೀತಿಯಾದಂಥ ಪ್ಲಾಸ್ಟಿಕ್ ಕವರ್ನಲ್ಲಿ ಮೊದಲಿಗೆ ಇದಕ್ಕೆ ಒಂದು 4-5 ತೂತುಗಳು ಇರ್ತದೆ ಪ್ರಾರಂಭದಲ್ಲಿ, ನೀರು ಸ್ವಲ್ಪ ಬಸಿದು ಹೋಗಲಿಕ್ಕೆ ಅಂತೇಳಿ. ಅದರಲ್ಲಿ ಏನು ಮಾಡ್ತೇವೆ, ಒಣ ಭತ್ತದ ಹುಲ್ಲಿದ್ದು ನಾವು ಹೇಗಾಗಲೇ ಹೇಳಿದಲ್ಲ ಇದು ಮಾಡಿರುವಂಥ ಸ್ಟೆರಿಲೈಸೇಷನ್ ಮಾಡಿದಂಥ ಭತ್ತದ ಹುಲ್ಲನ್ನು ಶುರುವಿಗೆ ನಾವು ಹಾಕ್ಕೊಳ್ತೇವೆ.
ಒಂದು ಲೇಯರ್ ಭತ್ತದ ಹುಲ್ಲನ್ನು ಹಾಕ್ಕೊಳ್ತೇವೆ. ಅದರ ಮೇಲೆ ಸೈಡಿಗೆ ಅಣಬೆಯ ಬೀಜವನ್ನು ನಾವು ಸ್ವಲ್ಪ ಸ್ಪ್ರೇ ರೀತಿಯಲ್ಲಿ ನಾವು ಹಾಕಬೇಕು. ಆ ನಂತರ ಪುನಃ ಭತ್ತದ ಹುಲ್ಲಿನ ಇನ್ನೊಂದು ಲೇಯರನ್ನು ಹಾಕಬೇಕು, ಅಥವಾ ಹುಲ್ಲಿನ ಲೇಯರನ್ನು ಹಾಕಬೇಕು. ಪುನಃ ಅಣಬೆಯ ಬೀಜವನ್ನು ನಾವು ಹಾಕಬೇಕು. ಇದೇ ರೀತಿಯಾಗಿ ಆ ಬ್ಯಾಗ್ ಸಾಮಾನ್ಯವಾಗಿ ತುಂಬುವಷ್ಟು ಭತ್ತದ ಹುಲ್ಲದ ಇದನ್ನು ಮಾಡಿಕೊಂಡು ಅದನ್ನು ಟೈಟಾಗಿ ನಾವು ಕಟ್ಟಿ ಇಡಬೇಕಾಗ್ತದೆ. ಒಂದು ಸಲ ಈ ಕ್ರಿಯೆಯನ್ನು ಮಾಡಿತು ಅಂತೇಳಿ ಆದರೆ ಸಾಮಾನ್ಯವಾಗಿ 20 ರಿಂದ 21 ದಿನಗಳ ಕಾಲ ಮತ್ತೆ ಅದರಲ್ಲಿ ಕೆಲಸ ಇರುವುದಿಲ್ಲ. 20 ರಿಂದ 21 ದಿನಗಳ ಕಾಲ ನೀವು ಅದನ್ನು ರೂಮಿನಲ್ಲಿ ನೀವು ಅದನ್ನು ಶೇಖರಣೆ ಮಾಡಿ ಇಡಬೇಕು. ಶೇಖರಣೆ ಮಾಡಿ ಇಟ್ಟ ನಂತರ 21 ದಿನದ ನಂತರ ಆಗುವಾಗ ನಿಮಗೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಬಿಳಿಯಾದಂತಹ ಒಂದು ಇವುಗಳೆಲ್ಲ ಅದರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸುತ್ತಲೂ ಕೂಡ ಬಿಳಿಯಾದಂತಹ ಮೈಸೀಲಿಯಲ್ ಗ್ರೋತ್ ಅಂತೇಳಿ ನಾವು ಹೇಳ್ತೇವೆ, ಇದು ಕಾಣಲಿಕ್ಕೆ ಸಿಗ್ತದೆ. ಒಂದ್ಸಲ ಇದು ಕಂಪ್ಲೀಟ್ ಆಗಿ ಆ ಒಂದು ಇದರಲ್ಲಿ ಬೆಳವಣಿಗೆ ಆಗಿದೆ ಅಂತೇಳಿ ಆದರೆ ಅಣಬೆಯನ್ನು ಬೆಳಿಲಿಕ್ಕೆ ನಮಗೆ ಸರಿಯಾದ ಸಮಯ ಆಯಿತು ಅಂತ ಅರ್ಥ. 21 ದಿನಕ್ಕಾಗುವಾಗ ಆ ರೀತಿ ಆಗ್ತದೆ. ಆ ರೀತಿ ಆದಾಗ ಈ ಕಡೆ 3ನೇದರಲ್ಲಿ ನಿಮಗೆ ಇಲ್ಲಿ ತಾವು ಗಮನಿಸ್ಬೋದು, ಸಣ್ಣ ಒಂದು ತೂತನ್ನು ಕೆಳಬದಿಯಲ್ಲಿ ಕೊಟ್ಟಿದ್ದಾರೆ, ಅದರ ಪ್ಲಾಸ್ಟಿಕ್ಕನ್ನು ಹರಿದು ತೆಗೆದಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಏನು ಅಂತ ಹೇಳಿದರೆ ವಿಧಾನವನ್ನು ಅನುಸರಿಸ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಕವರನ್ನು ಬಿಚ್ಚಿ ಓಪನ್ ಮಾಡಿ ಇಡುವಂಥದ್ದು ಕೂಡ ಇದೆ. ಆ ಮೂಲಕ ಏನಾಗ್ತದೆ ಅಂತ ಹೇಳಿದ್ರೆ ಆ ಇಡೀ ಪೂರ್ತಿಯಾಗಿ ಅಣಬೆದ್ದು ಹೂಗಳು ಬರ್ತವೆ. ಇಲ್ಲ ನಮಗೆ ಸ್ಪೆಸಿಫಿಕ್ ಆಗಿ ಮಾರ್ಕೆಟಿಗೆ ಹೊಂದಿಕೊಂಡಂತೆ ನಾವು ಮಾಡಬೇಕು ಅಂತೇಳಿ ಆದರೆ ಸ್ವಲ್ಪ ಮಟ್ಟಿಗೆ ಒಂದೊಂದು ಕಡೆಯಲ್ಲಿ ಅದರದ್ದು ಪ್ಲಾಸ್ಟಿಕ್ಕನ್ನು ತೆಗೆದರೆ ಅಲ್ಲಿ ಮಾತ್ರ ಹೂಗಳು ಹೊರಗೆ ಬರ್ತವೆ. ಸೊ ಈ ರೀತಿಯಾದಂಥ ಟೆಕ್ನಿಕ್ಗಳನ್ನು ನಾವು ಮಾರುಕಟ್ಟೆ ಆಧಾರಿತವಾದಂತಹ ರೀತಿಯಲ್ಲಿ ನಾವು ಅದನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಸೊ ಈ ರೀತಿಯಾಗಿ ಮಾಡಿ ನಂತರ ಬ್ಯಾಗ್ ಮಾಡಿ ಇಡ್ತೇವೆ. ಸೊ ಒಂದು 25 ರಿಂದ 26ನೇ ದಿನ 23ರ ನಂತರ ದಿನಗಳಲ್ಲಿ ನಿಮಗೆ ಅಣಬೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫ್ರೆಶ್ ಆಗಿ ನಾವು ಅದನ್ನು ಕಟ್ ಮಾಡ್ತೇವೆ. ಕಟ್ ಮಾಡಿ ಅಂಗಡಿಗೆ ನಾವು ಕೊಡುವಂಥದ್ದು. ನೋಡಿ ಈ ರೀತಿಯಾದಂತಹ ರೀತಿ ನಾವು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ತುಂಬಿಸಿಟ್ಟಿರುವಂಥದ್ದು ಅದನ್ನು ನೇತಾಡಿಸಿ ಅಲ್ಲಿಂದ ನಂತರ ಪೂರ್ತಿಯಾಗಿ ಕವರನ್ನು ಓಪನ್ ಮಾಡಿ ಕೂಡ ಬಿಡ್ಬೋದು. ಆದರೆ ಕವರ್ ಪೂರ್ತಿಯಾಗಿ ಓಪನ್ ಮಾಡಿ ಕೊಟ್ಟಾಗ ತೇವಾಂಶ ನಷ್ಟ ಆಗಬಾರ್ದು. ಹಾಗಾಗಿ ದಿನಕ್ಕೊಂದ್ಸಲಿ ಅದಕ್ಕೆ ನೀರಿನ ಸಿಂಪರಣೆಯನ್ನು ನೀವು ಕೊಡಬೇಕಾಗ್ತದೆ, ಸ್ಪ್ರೇಯನ್ನು ಕೊಡಬೇಕಾಗ್ತದೆ. ಸೊ ತೇವಾಂಶ ರಕ್ಷಣೆಯನ್ನು ನಾವು ಮಾಡಿಕೊಳ್ಳುವಂಥದ್ದು ಮಾಡಿದರೆ ಬೇರೆ ಒಳ್ಳೆ ರೀತಿಯ ಅಣಬೆ ನಮಗೆ ಅದರಲ್ಲಿ ಡಿಪೆಂಡ್ಸ್ ಆನ್ ಯಾವ ಅಣಬೆಯನ್ನು ನಾವು ಬೆಳೆದಿದ್ದೇವೆ ಹೇಳುವಂಥದ್ರ ಮೇಲೆ, ಯಾವ ಬೀಜವನ್ನು ನಾವು ಹಾಕಿದ್ದೇವೆ ಹೇಳೋದ್ರ ಮೇಲೆ ಅಣಬೆಯನ್ನು ತೆಗಿಬೋದು. ನೆಕ್ಸ್ಟ್, ತಾಜಾ ಅಣಬೆಗಳನ್ನು ಕೊಯ್ಲು ಮಾಡಿ ತರಕಾರಿ ಮಾರುಕಟ್ಟೆ ಇಲ್ಲವೇ ಒಪ್ಪಂದದ ಮೇರೆಗೆ ನಿಗದಿಪಡಿಸಿದ ಹೋಟೆಲ್ಗಳಿಗೆ ನಾವು ಮಾರಾಟ ಮಾಡ್ಬೋದು.